ರೋಟರಿ ಕ್ಲಬ್ ಮೂಡಬಿದ್ರೆ ಕಾರ್ಯಕ್ರಮವೊಂದರಲ್ಲಿ ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಮುಖ್ಯಸ್ಥ ಹಾಗೂ ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಪ್ರವರ್ತಕರಾದ ಲಾಲ್ ಗೋಯಲ್ ಅವರು ಅಂಗಾಂಗ ದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಕೊಡುಗೆಗೆ ರೋಟರಿ ಜಿಲ್ಲಾ ಗವರ್ನರ್ ರೋಟೇರಿಯನ್ ರೋಹಿತ್ ಪಿ ಅವರನ್ನು ಸನ್ಮಾನಿಸಿದರು. ಈ ಸಂದರ್ಭ ಗೋಯಲ್ ರವರು ಅಂಗಾಂಗ ದಾನ ಮಾಡಿ ಇತರರ ಜೀವವನ್ನ ಉಳಿಸಿದ ಎಲ್ಲ ದಾನಿಗಳಿಗೆ ಧನ್ಯವಾದವನ್ನ ಸಮರ್ಪಿಸಿದರು. belongs to those donors who have donated their organs to save the lives of others. I believe that this honor belongs to the medical fraternity and the NGOs who are doing service day and night to motivate many people to donate the organs. I believe that this honor belongs to Rotary Club Moorbittry, because about 2.5 years back, when I had a severe heart attack in London, at that time, and I just said, I decided to devote my balanced life for this cause. ರೋಟರಿ ಕ್ಲಬ್ ಮೂಡಬಿದ್ರೆಯ ಅಧ್ಯಕ್ಷ ರೋಟೇರಿಯನ್ ಡಾಕ್ಟರ್ ರಮೇಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಈ ಕಾರ್ಯಕ್ರಮದಲ್ಲಿ ರೋಟರಿ ಅಸಿಸ್ಟೆಂಟ್ ಗವರ್ನರ್ ರೋಟೇರಿಯನ್ ಪ್ರಕಾಶ್, ರೋಟರಿ ಝೋನಲ್ ಲೆಫ್ಟಿನೆಂಟ್ ರೋಟೇರಿಯನ್ ಡಾಕ್ಟರ್ ಸುಧೀರ್ ಪ್ರಭು, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕ ಅಮರನಾಥ್ ಶೆಟ್ಟಿ, ರಚನಿ ಗೋಯಲ್, ಪಂಡಿತ್ ಹೆಲ್ತ್ ರೆಸಾರ್ಟ್ ಮತ್ತು ಸ್ಪಾದ ಚೇರ್ಪರ್ಸನ್ ರೂಬಿ ಅಗರ್ವಾಲ್, ರೋಟರಿ ಕ್ಲಬ್ ಮೂಡಬಿದ್ರೆಯ ಕಾರ್ಯದರ್ಶಿ ರೋಟೇರಿಯನ್ ಸಿಎಚ್ ಗಫೂರ್ ಮತ್ತಿತರರು ಉಪಸ್ಥಿತರಿದ್ದರು.